ಶ್ಲೋಕ 25. ಶ್ರೀಮದ್ ಭಾಗವತಂ ಮೊದಲನೆಯ ಸ್ಕಂದ 5ನೇ ಅಧ್ಯಾಯ 25ನೇ ಶ್ಲೋಕ. ಉಚ್ಚಿಷ್ಟಲೇಪಾನ್ ಅನುಮೋದಿತ ದ್ವಿಜೈ ಸಕೃಸ್ಮಾ ಭುಂಜೆ ತದ್ ಅಭಾಷ ಕಿಲ್ಬಿಷಿ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸ್ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಅನುವಾದ: ಕೇವಲ ಒಂದು ಸಲ ಮಾತ್ರ ನಾನು ಆ ಮಹರ್ಷಿಗಳ ಒಪ್ಪಿಗೆ ಪಡೆದು ಅವರ ಭೋಜನ ಮಾಡಿದ ಮಿಕ್ಕಿದನ್ನು ಊಟ ಮಾಡಿದೆ. ಹಾಗೆ ಮಾಡಿದರಿಂದ ನನ್ನ ಸಮಸ್ತ ಪಾಪಗಳು ಕೂಡಲೇ ಪರಿಹಾರ ಆದವು. ನನ್ನ ಹೃದಯ ಪರಿಶುದ್ಧವಾಯಿತು. ಆಗ ಅಲೌಕಿಕ ಜ್ಞಾನಿಗಳ ಸ್ವಭಾವವು ನನಗೆ ಆಕರ್ಷಕವಾಯಿತು. ಯಾಕೆ ನಮಗೆ ಇಷ್ಟು ಆಕರ್ಷಣೆ ಆಗುವುದಿಲ್ಲ? ಯಾಕೆಂದ್ರೆ ನಾವು ಪ್ರಸಾದ ತಿಂತಾ ಇಲ್ಲ. ಈಗ ಪ್ರಸಾದ ತಿಂದ್ರೆ ನಮಗೆ ತುಂಬಾ ಆಕರ್ಷಣೆ ಆಗ್ತದೆ. ತುಂಬಾ ಅಂದ್ರೆ ತುಂಬಾ. ಪ್ರಭುಪಾದ ಹೇಳುವಂಥದ್ದು ಈ ಉಪದೇಶ ಅಮೃತದಲ್ಲಿ ರೂಪಗೋಸ್ವಾಮಿ ಕೊಟ್ಟದೆ ಅಂತ. ರೂಪಗೋಸ್ವಾಮಿ ಕೊಟ್ಟದ್ದು ಮೊದಲ ಶ್ಲೋಕ: ವಾಚೋ ವೇಗ ಮನಸಾ ವೇಗ ಕ್ರೋಧ ಜೀವಾ ವೇಗ ಉದರಭಸ್ತ ವೇಗಾನ್ ಏತಾನ್ ವೇಗಾನ್ಯ ವಿಷಯೇತು ಧೀರ ಸರ್ವಾಮಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಅದರಲ್ಲಿ ವಾಚೋ ವೇಗ, ಮನಸಾ ವೇಗ ಕ್ರೋಧ, ಜೀವಾ ವೇಗ ಉದರಭಸ್ತ ವೇಗಾನ್ ಏತಾನ್ ವೇಗಾನ್ ವಿಷಯೋತು ಧೀರ ಸರ್ವಂ ಅಭಿಮಾಂ ಪೃಥ್ವೀಂ ಸ ಶಿಷ್ಯಾತ್. ಈ ಶ್ಲೋಕದಲ್ಲಿ ಎಂತ ಹೇಳ್ತಾ ಉಂಟು ನಮಗೆ ದಯವಿಟ್ಟು ತಿಳಿಸ್ತೇನೆ. ಈ ಶ್ಲೋಕದ ಇದನ್ನು ತುಂಬಾ ಮುಖ್ಯ. ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆಯ ಚಪಲಗಳನ್ನು, ನಾಲಗೆ, ಹೊಟ್ಟೆ ಮತ್ತು ಜನನಾಗ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯ ಪ್ರಪಂಚದ ಶಿಷ್ಯನನ್ನು ತಯಾರು ಮಾಡಲು ಅರ್ಹನು. ಅಂದ್ರೆ ಮೈನ್ ನಮ್ಮ ಈ ನಾಲಿಗೆಯಲ್ಲಿ ನಾವು ಬೇಡದು ಮಾತಾಡುವುದು ಮತ್ತೆ ಬೇಡದು ತಿನ್ನುವುದು. ಈಗ ಅಂದ್ರೆ ತುಂಬಾ ಮಾಯವಾದ ಸಂಸ್ಥೆಗಳುಂಟು, ಆ ಸೋಕಳ ಆದಾಯ ಸಂಸ್ಥೆಗಳು. ಅವರೆಲ್ಲ ಹೇಳ್ತಾರೆ ನಾವು ಕೂಡ ವೆಜಿಟೇರಿಯನ್. ಪ್ರಭುಪಾದ ಹೇಳ್ತಾರೆ ಮಂಗ ಕೂಡ ವೆಜಿಟೇರಿಯನ್, ಜಿಂಕೆ ಕೂಡ ವೆಜಿಟೇರಿಯನ್, ಆನೆ ಕೂಡ ವೆಜಿಟೇರಿಯನ್. ಜಂಬ ಬೇಡ, ಏನು ತಿನ್ನುವುದಂತ ನಿಮ್ಗೆ ಗೊತ್ತುಂಟು, ಆದ್ರೆ ಹೇಗೆ ತಿನ್ನುವಂಥದ್ದು ನಾವು ಅದನ್ನು ಆಫರ್ ಮಾಡಿ ತಿನ್ಬೇಕು ಕೃಷ್ಣನಿಗೆ. ಹಾಗಾಗಿ ಇದು ಮೇನ್. ಯಾವಾಗ ನಾವು ನಾಲಿಗೆಯನ್ನು ಕಂಟ್ರೋಲ್ ಮಾಡ್ತೇವೆ ತಿನ್ನುವುದರಲ್ಲಿ, ನಮ್ದು 90% ಸ್ಪಿರಿಚುವಲ್ ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು. ಪ್ರಭುಪಾದ ಹೇಳ್ತಾರೆ ಸ್ಪಿರಿಚುವಲ್ ಪ್ರೋಗ್ರೆಸ್ ಬಿಗಿನ್ಸ್ ವಿತ್ ಟಂಗ್. ನಾಲಿಗೆಯಿಂದ ಸ್ಟಾರ್ಟ್, ಇಮಿಡಿಯೇಟ್ ನಾವು ರ್ಯಾಪಿಡ್ ಪ್ರೋಗ್ರೆಸ್ ಆಗ್ತೇವೆ. ನೋಡಿ, ಯಾರಾದ್ರೂ ಇದರಲ್ಲಿ 1 ತಿಂಗಳು ನೀವು ಜಸ್ಟ್ ಪ್ರಸಾದ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಮ ಪ್ರೋಗ್ರೆಸ್ ನೋಡಿ. ನಾ ಹೇಳೋದಕ್ಕೆಲ್ಲ, ಜಸ್ಟ್ ನೀವು ಅದನ್ನು ಮಾಡಿ, 1 ತಿಂಗಳು ಮಾಡಿ. ಖಾಲಿ ಪ್ರಸಾದ ಬಿಟ್ಟು ಬೇರೆ ಯಾವ ತಿನ್ನೋದಿಲ್ಲ ನೋಡಿ. ಮತ್ತೆ ನಿಮ್ಮ ಕಾನ್ಷಿಯಸ್ನೆಸ್ ನೋಡಿ, ಅಂದ್ರೆ ಪ್ರಜ್ಞೆ ಪ್ಯೂರ್ ಆಗ್ತದೆ. ಪ್ರಜ್ಞೆ ಕಂಟಾಮಿನೇಷನ್ ಇಲ್ಲ ಮತ್ತೆ ಪ್ರಜ್ಞೆಗೆ. ಈಗ ಎಂತ ಆಗ್ತದೆ ಅಂದ್ರೆ ಪ್ರಜ್ಞೆ ಪ್ಯೂರಿಟಿ ಇಲ್ಲ. ಪ್ಯೂರಿಟಿ ಇಸ್ ಅ ಫೋರ್ಸ್, ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಮೈನ್ ಪ್ರಜ್ಞೆ ಅನ್ನೋದು ಪ್ಯೂರ್ ಆಗಬೇಕು. ಪ್ರಜ್ಞೆ ಪ್ಯೂರ್ ಆಗಬೇಕಿದ್ರೆ ನಾವು ಪ್ರಸಾದವನ್ನು ಸೇವಿಸಬೇಕು. ಹೇಗಂದ್ರೆ ನಾನು ಫ್ರೂಟ್ಸ್ ಕೊಡ್ತೇನೆ, ಉಳ್ದೋದಿಲ್ಲ ಅಂದ್ರೆ 1 ಹೊತ್ತು ಫ್ರೂಟ್ಸ್ ಏನಾದ್ರು ಸ್ವೀಟ್ ಎಂತದ್ದು ಮಾಡಿ ಕೊಡ್ತೇನೆ, ಸಾಕು ಕೃಷ್ಣನಿಗೆ. ಇಲ್ಲ ಸರ್, ಇದು ಒಳ್ಳೆ ಭಾವ ಅಲ್ಲ. ನಿಮ್ಗೆ ಬೇಕಾದ ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ಕೊಡ್ಬೇಕು. ಉಳಿದಾಗಿ ನಾವು ಈರುಳ್ಳಿ ಬೆಳ್ಳಿ ಆಗ್ತೇವೆ, ಅದಕ್ಕೆ ನಾವು ಕೊಡ್ಲಿಕ್ಕೆ ಆಗುತ್ತೆ. ಈರುಳ್ಳಿ ಬೆಳ್ಳಿ ಯಾಕೆ ಆಗುತ್ತೆ? ಕೃಷ್ಣನಿಗೆ ಇಷ್ಟೆಲ್ಲ ಯಾಕೆ ತಿನ್ಬೇಕು? ಹಾಗಾಗಿ ನೋಡಿ, ಶರಣಾಗತಿ ನಾವು ಅರ್ಧಂಬರ್ಧ ಶರಣಾಗತಿ ಆಗಬಾರ್ದು. ಶರಣಾಗತಿ, ಇದು ಶ್ಲೋಕ ಹೇಳ್ತೇನೆ. ಶರಣಾಗತಿ ಅಂದ್ರೆ ಫುಲ್ ಎಂತಂದ್ರೆ ಶರಣಾಗತಿ ಅಂದ್ರೆ ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಯತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತ. ಎಂತ ಹೇಳ್ತಾ ಉಂಟು ಈ ಶರಣಾಗತಿಯಲ್ಲಿ? ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಮತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. The 6 divisions of surrender are the acceptance of those things favorable to devotional service.
ಯಾವುದೆಲ್ಲ ಭಕ್ತಿಗೆ ಫೇವರ್ ಉಂಟು ಅದನ್ನು ನಾವು ಅದು ಮಾಡುವಂಥದ್ದು. ಕೃಷ್ಣನಿಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ, ರಿಜೆಕ್ಟ್ ಮಾಡುವಂಥದ್ದು. ದ ರಿಜೆಕ್ಷನ್ ಆಫ್ ಅನ್ಫೇವರಬಲ್ ಥಿಂಗ್ಸ್, ಕೃಷ್ಣನಿಗೆ ಬೇಡ, ರಿಜೆಕ್ಟ್ ಮಾಡುವಂಥದ್ದು. ಯಾವುದೆಲ್ಲ ಫೇವರಬಲ್ ಅದನ್ನು ಆಕ್ಸೆಪ್ಟ್ ಮಾಡುವಂಥದ್ದು, ಇದು ಶರಣಾಗತಿ. ಮತ್ತೆ ದ ಕನ್ವಿಕ್ಷನ್ ದಟ್ ಕೃಷ್ಣ ವಿಲ್ ಗಿವ್ ಪ್ರೊಟೆಕ್ಷನ್, ನಂಬಿಕೆ ಬೇಕು ಕೃಷ್ಣನ ಮೇಲೆ. ಏನು ನಾವು ಸಾಯುವುದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿದ್ರೆ, ನಂಬಿಕೆ ಇರಬೇಕು. ನಮಗೆ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ. The acceptance of the Lord as an one's guardian or master. Yes, ಅವ ನಮ್ಮ ಮಾಸ್ಟರ್ ಕೃಷ್ಣ, ನಮ್ಮ ರಕ್ಷಕ, ಗಾರ್ಡಿಯನ್. ಫುಲ್ ಸರೆಂಡರ್ ಅಂಡ್ ಹ್ಯೂಮಿಲಿಟಿ, ನಮ್ರತೆ ಇರಬೇಕು. ಇದು ಶರಣಾಗತಿ. ಹಾಗಾಗಿ ನಾವು ಶರಣಾಗತಿ ಅಂದ್ರೆ ಅರ್ಧಂಬರ್ಧ ಶರಣಾಗತಿ ಒಳ್ಳೇದಲ್ಲ. ಅಂದ್ರೆ ಎಸ್, ಅದು ಇಡ್ತೇನೆ, ಒಂದೊತ್ತು ಇಡ್ತೇನೆ, ಇಲ್ಲದೆ ಒಂದು ಸ್ವಲ್ಪ ಫ್ರೂಟ್ಸ್ ಇಡ್ತೇನೆ, ಉಳ್ದದ್ದು ನೀವು ತಿನ್ನುವುದು ಎಂತೆಲ್ಲ ಉಂಟು ಅದನ್ನ ಇಡಿ, ಅದನ್ನ ಇಡ್ತೇನೆ, ಇದನ್ನ ಇಡ್ತೇನೆ. ಹಾಗೆ ನಾವು ಡಿಸ್ಕ್ರಿಮಿನೇಷನ್ ಯಾಕೆ ಮಾಡುವಂಥದ್ದು? ಕೃಷ್ಣನಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ, ಡಿಸ್ಕ್ರಿಮಿನೇಷನ್ ಇರೋದು ನಮ್ಗೆ. ನಾವು ಅದನ್ನ ಇಡ್ತೇನೆ, ಇದನ್ನ ಇಡ್ತೇನೆ, ಇದು ಬಗ್ಗೆ ಎಲ್ಲೂ ಇಲ್ಲ, ಹಾಗೆ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ನಮ್ದೇ ಒಂದು ಸ್ವಂತ ರೂಲ್ಸ್ ನಾವು ಮಾಡಬಾರ್ದು. ಹಾಗಾಗಿ ಇದು ತುಂಬಾ ಮುಖ್ಯ ನೋಡಿ. ಭಕ್ತಿಯಲ್ಲಿ ನಿಮಗೆ ಪ್ರೋಗ್ರೆಸ್ ಆಗ್ಬೇಕಿದ್ರೆ ಪ್ರಭುಪಾದ ಹೇಳುವಂಥದ್ದು, ಪ್ರಸಾದೇ ಸರ್ವ ದುಃಖಾನಾಂ, ಎಲ್ಲ ದುಃಖ ಹೋಗ್ತದೆ, ಎಲ್ಲ ದುಃಖ. ಇದಕ್ಕೊಂದು ಸಣ್ಣ ಉದಾಹರಣೆ. ನಮ್ಮೊಂದು ಸೀನಿಯರ್ ಡಿವೋಟಿ ಈ ಶ್ರೀರಂಗಮಲ್ಲಿ ಯಾತ್ರೆ ಆಗುವಾಗ ತಿರುಚಿನಮಲ್ಲಿ, ಅಲ್ಲಿ ಹೇಗೆಂದ್ರೆ ಹೆಚ್ಚಿನವರು ಈ ಕರುಣಾನಿಧಿ ಪಾರ್ಟಿಯವರು, ಪೊಲೀಸ್ನವರಾಗ್ಲಿ ಯಾರೇ ಆಗಲಿ, ಅವರು ಎಥಿಸ್ಟ್, ದೇವರನ್ನು ನಂಬುವುದಿಲ್ಲ. ಹಾಗಾಗಿ ಒಂದು ನಮ್ದು ಇಸ್ಕಾನ್ಗೆ ತುಂಬಾ ಜನ ಹೋಗಿದ್ರು ಅಲ್ಲಿ, ಅಂದ್ರೆ ಮೋರ್ ದೆನ್ 3-4 ಸಾವಿರ ಜನರು ಹೋಗಿದ್ರು ಅಲ್ಲಿಗೆ. ಹಾಗಾಗಿ ಅವ್ರ ಹತ್ರ ಪೊಲೀಸ್ ಬಂದ, ಯಾರೋ ACP ಏನೋ ಬಂದು ಎಲ್ಲಿ ಉಂಟು ನಿಮ್ಗೆ ಪರ್ಮಿಷನ್, ಎಲ್ಲಿ ಉಂಟಂತ. ಪರ್ಮಿಷನ್ ಇನ್ನೊಬ್ಬರ ಹತ್ರ ಇತ್ತು, ಅವ್ರು ಬಸ್ಸಲ್ಲಿದ್ದಾರೆ. ಮತ್ತೆ ಜೋರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ನಾಸ್ತಿಕರಿಗೆ, ಅವರಿಗೆ ಈ ದೇವರ ಭಕ್ತ ಇದೆಲ್ಲ ಲಾಟ್ಬೋಟ್, ಅಂದ್ರೆ ಅವರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಕಡೆಗೆ ಎಂತ ಮಾಡಿದ ಅಂದ್ರೆ, ಅಲ್ಲಿ ಪ್ರಸಾದ ಇತ್ತು, ಅಂದ್ರೆ ಅವರು ಬಸ್ಸಲ್ಲಿ ಅಲ್ಲಿಗೆ ಬರ್ತಾರೆ, ಅಲ್ಲಿ ಪ್ರಸಾದ ರೆಡಿ ಆಗಿತ್ತು. ಪ್ರಸಾದವನ್ನು ಅವನಿಗೆ ಕೊಟ್ರು. ಪ್ರಸಾದ ತಿಂದ ಕೂಡಲೇ ಅವನ ಗಾಡಿಯಿಂದ, ಕಾರಿಂದ ಟಿಫಿನ್ ಬಾಕ್ಸ್ ಇಟ್ಕೊಂಡು ಬಂದ. ನನ್ನ ಹೆಂಡತಿಗೆ ಕೂಡ ಬೇಕು, ಚೇಂಜ್ ಆದ, ಇರಿ ಅಂತ ಹೇಳಿದ್ರು. ಅದೇ ACP ಪೊಲೀಸ್. ಹಾಗಾಗಿ ಪ್ರಸಾದ ಎಲ್ಲವನ್ನು ಚೇಂಜ್ ಮಾಡ್ತದೆ, ಫುಲ್ ಚೇಂಜ್ ಆಗ್ತದೆ. ಪ್ರಜ್ಞೆಯನ್ನು ಚೇಂಜ್ ಮಾಡಲಿಕ್ಕೆ ಒಂದೇ ಒಂದು ಆಪ್ಷನ್ ಇರೋದು ಈ ಪ್ರಸಾದ. ನೋಡಿ ಹೇಗಂದ್ರೆ, ನಾವೀಗ ನಮ್ಮ ಕ್ಲೋಸ್ ಒನ್, ಈಗ ನೀವೆಲ್ಲ ಭಕ್ತಿಗೆ ಬಂದಿದ್ದೀರಿ, ಈಗ ಹೆಂಗಸಿಗೆ ಗಂಡ ಆಗ್ಬೇಕಂತ, ಗಂಡ ಬಂದಿದ್ರೆ ಅವನಿಗೆ ಹೆಂಗಸ ಆಗ್ಬೇಕು ಭಕ್ತಿಯಲ್ಲಿ, ನಿಮ್ಗೆ ಈಗ ಇಚ್ಛೆ ಉಂಟು. ಆದ್ರೆ ಒಂದೇ ಒಂದು ಆಪರ್ಚುನಿಟಿ ಇರುವುದಂದ್ರೆ ಪ್ರಸಾದದಿಂದ. ಕೃಷ್ಣನಿಗೆ ಕೊಟ್ಟು ಅವರಿಗೆ ತಿನ್ನಿಸಿ, ವೆರಿ ಸೂನ್ ಅವರು ಕೂಡ ಭಕ್ತರಾಗ್ತಾರೆ, ಇದರಲ್ಲಿ ಡೌಟೇ ಇಲ್ಲ. ಇದಕ್ಕೊಂದು ಉದಾಹರಣೆ. ಒಮ್ಮೆ ಹೆಸರು ಶ್ರುತಕೀರ್ತಿ ಪ್ರಭು, ಪ್ರಭುಪಾದ ಸಾಹೇಬರು ಶ್ರುತಕೀರ್ತಿ ಪ್ರಭು ಅಂತ, ಸಾರಿ. ಒಮ್ಮೆ ಎಂತಾದ ಅಂದ್ರೆ, ಪ್ರಭುಪಾದ್ ಮತ್ತೆ ಶ್ರುತಕೀರ್ತಿ ಪ್ರಭು ಮತ್ತೆ ಇನ್ನೊಂದು ಡಿಸೇಬಲ್ ಇದ್ರು ಫ್ಲೈಟಲ್ಲಿ ಹೋಗುವಂಥದ್ದು. ಫ್ಲೈಟಲ್ಲಿ ಹೋಗುವಾಗ ಪ್ರಭುಪಾದಿಗೆ ಅಂದ್ರೆ ಮಾಡಿ ತಂದಿದ್ರು, ಅದೊಂದು ಪ್ಲೇಟಲ್ಲಿ ಹಾಕಿ ಪ್ರಭುಪಾದಿಗೆ ಕೊಟ್ರು. ಪ್ರಭುಪಾದ್ ತಿನ್ನುವಾಗ ಏರ್ ಹಾಸ್ಟೆಸ್ ಬಂದ್ಲು, ಇಮಿಡಿಯೇಟ್ ಆಗಿ ಕೈ ಹಾಕಿ ಅದನ್ನು ತೆಗೆದು. ಅಂದ್ರೆ ಈ ಭಿಕ್ಷುಕರು ಏನು ಚಿನ್ನದಾಗಿ ಮಾಡ್ತಾರಲ್ಲ ಆ ರೀತಿ. ಭಿಕ್ಷುಕರಿಗೆ ಈಗ ನೀವು ತಿಂತಾ ಇದ್ರೆ ಅಲ್ಲಿ ಬಂದು ಇಮಿಡಿಯೇಟ್ ಕೈ ಹಾಕಿ, ಅದೇ ರೀತಿ ಅವಳು ಏರ್ ಹಾಸ್ಟೆಸ್ ತೆಗೆದು. ಇದು 2 ಶಿಷ್ಯರಿಗೆ ತುಂಬಾ ಸಿಟ್ಟು ಬಂತು, ಪ್ರಭುಪಾದ ಸಿಟ್ಟು ಬರಲಿಲ್ಲ. ಪ್ರಭುಪಾದ ಗೊತ್ತುಂಟು ವೆರಿ ನೆಕ್ಸ್ಟ್ ಎಂತ ಆಗ್ತದೆ ಅಂತ ಅವ್ರಿಗೆ ಗೊತ್ತುಂಟು. ಯಾಕೆಂದ್ರೆ ಅವ್ರು ಆಚಾರ್ಯ ಅಂದ್ರೆ ಅವರಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವೂ ಕಾಣ್ತದೆ. ಅವ್ರಿಗೆ ಸಿಟ್ಟು ಬರಲಿಲ್ಲ. ಆದ್ರೆ ಶಿಷ್ಯರಿಗೆ, ಯಾಕಂದ್ರೆ ನೋಡಿ ಪ್ರಭುಪಾದಂತ ಪರಮಹಂಸರು ಅವರ ಪ್ಲೇಟಲ್ಲಿ ಅವ್ರು ತಿಂದಿದ್ದು ಮಿಕ್ಕಿದನ್ನು ನಾವು ತಿನ್ಲಿಕ್ಕೆ,
ಹಾಗೆ ಕೈ ಹಾಕಿ ತಿನ್ಲಿಕ್ಕಿಲ್ಲ. ಇಮಿಡಿಯೇಟ್ ಹೋಗಿ ತಿಂದು ವಾಪಸ್ ಬಂದು ಪ್ರಭುಪಾದ್ಗೆ ಹೇಳಿದರು, ಸ್ವಾಮೀಜಿ ಹೌ ಕ್ಯಾನ್ ಐ ಸರ್ವ್ ಯು? ಪ್ರಭುಪಾದ್ ಹೇಳ್ತಾರೆ, ಪ್ರಸಾದ ತಿಂದದೇ ಅಷ್ಟೇ ಸೇವಾ ಭಾವ ಒಳಗಿನ ಬಂತು. ಹೌ ಕ್ಯಾನ್ ಐ ಸರ್ವ್ ಯು? ನೋಡಿ ಪ್ರಸಾದದಲ್ಲಿ ಎಷ್ಟು ಪವರ್ ಉಂಟು. ತಿಂದ ಕೂಡಲೇ ಆ ಸೇವಾ ಭಾವ ಒಳಗಿಂದ ಬರ್ತದೆ. ಹಾಗಾಗಿ ನಾವು ಸೇವಕರು, ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್. ಆ ಸೇವೆ ಬರಬೇಕಿದ್ರೆ ನಾವು ಪ್ರಸಾದ ತಿನ್ಬೇಕು. ಪ್ರಭುಪಾದ ಹೇಳಿದ್ರು, ಎಸ್ ಓಕೆ, ಯು ಬ್ರಿಂಗ್ ಹಾಟ್ ವಾಟರ್ ಅಂಡ್ ಫ್ರೂಟ್ಸ್ ಅಂತ ಹೇಳಿದ್ರು. ಮತ್ತೆ ಹೋಗಿ ಬಿಸಿ ನೀರು ಮತ್ತೆ ಫ್ರೂಟ್ಸ್ ತಂದು ಪ್ರಭುಪಾದ್ ತಿಂದಿದ್ರು. ಪ್ರಭುಪಾದ್ ಎಸ್ ಅದನ್ನು ತಿಂದ್ರು. ಮತ್ತೆ 20 ವರ್ಷ ನಂತರ ಶ್ರುತಕೀರ್ತಿ ಪ್ರಭು ಒಂದು ಕಡೆ ಪ್ರೋಗ್ರಾಮ್ ಹೋಗುವಾಗ ಅಲ್ಲಿ ಅಂತ ಆಯ್ತಂದ್ರೆ, ಅಲ್ಲಿ ಒಂದು ಹೆಂಗಸು ಶ್ರುತಕೀರ್ತಿ ಪ್ರಭು ಹತ್ರ ಬರ್ತಾಳೆ. ಬಂದು ನಂದು ಪರಿಚಯ ಆಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಇವರು ಹೇಳ್ತಾರೆ, ಇಲ್ಲ, ಯಾಕಂದ್ರೆ ಸಾರಿ ಎಲ್ಲ ಹಾಕಿದ್ದಾಳೆ, ತಿಲಕ್ ಹಾಕಿದ್ದಾಳೆ, ಕಂಠಿಮಾಲೆ ಎಲ್ಲ ಹಾಕಿದ್ದಾಳೆ. ಇಲ್ಲ, ಪರಿಚಯ ಆಗಲಿಲ್ಲ. 20 ವರ್ಷದ ಹಿಂದೆ ಪ್ರಭುಪಾದ್ ಪ್ಲೇಟಿಗೆ ಕೈ ಹಾಕಿ ತಿಂದ ಆ ಏರ್ ಹಾಸ್ಟೆಸ್ ನಾನೇ. ನೋಡಿ ಪ್ರಸಾದ ಎಂತೆಲ್ಲ ಕೆಲಸ ಮಾಡ್ತದೆ. ಹಾಗಾಗಿ ದಯವಿಟ್ಟು ಇದನ್ನು ಫಾಲೋ ಮಾಡಿ. ನಿಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಮೋರ್ ದೆನ್ 90% ಈ ಪ್ರಸಾದ ಕೆಲಸ ಮಾಡ್ತದೆ. 100%. ಯಾಕೆಂದ್ರೆ ಒಂದು ನೋಡಿ, ನೀವು ಟ್ರೈ ಮಾಡುವಂಥದ್ದು ಹೇಗಾಗಿದೆ ಅಂದ್ರೆ, ಒಬ್ರು ನನ್ನೊಟ್ಟಿಗಿದ್ದ ಒಂದು ಭಕ್ತ 2013 ಅವರು ಮನೆಯನ್ನು ಎಲ್ಲರನ್ನು ಕೃಷ್ಣ ಪ್ರಜ್ಞೆಗೆ ಫೋರ್ಸ್ಫುಲಿ ತಂದ್ರು. ಮತ್ತೆ 1 ವರ್ಷದಲ್ಲಿ ಎಲ್ಲರೂ ಬಿಟ್ರು ಕೃಷ್ಣ ಪ್ರಜ್ಞೆ. ಒಂದು ನಾವು ಪ್ರಯತ್ನ ಮಾಡುವುದು, ಮತ್ತೆ ಒಂದು ಕೃಷ್ಣ. ಯಾಕೆಂದ್ರೆ ಕೃಷ್ಣ ಪ್ರಸಾದದಲ್ಲಿ ಇದ್ದಾನೆ. ನೀವು ಪ್ರಸಾದವನ್ನು ಕೊಟ್ರೆ ಪ್ರೀತಿಯಿಂದ ಕೊಟ್ಟರೆ ಕೃಷ್ಣ ಸೇವನೆ ಮಾಡ್ತಾನೆ. ಆ ಪ್ರಸಾದ ತಿಂದ ಕೂಡಲೇ ಅವರೊಳಗೆ ಕೂಡ ಪರಮಾತ್ಮ ಇದ್ದಾನೆ, ಇಮಿಡಿಯೇಟ್ ಅವರನ್ನು ಭಕ್ತರು ಮಾಡ್ತಾನೆ. ಹಾಗಾಗಿ ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಹಾಗಾಗಿ ಇನ್ನೊಂದು ಉದಾಹರಣೆ, ಪ್ರಭುಪಾದ್ ಅಂತಂದ್ರೆ ಈಗ ಅಮೆರಿಕದಲ್ಲಿ ಒಂದು ಟೆಂಪಲ್ ಅಲ್ಲಿ ಇದ್ರೆ ಇನ್ನೊಂದು ಟೆಂಪಲ್ಗೆ ಹೋಗ್ತಾರೆ, ಮತ್ತೊಂದು ಟೆಂಪಲ್. ಹಾಗಾಗಿ 60 ಟೆಂಪಲ್ ಇತ್ತು, ಬೇರೆ ಬೇರೆ ಟೆಂಪಲ್ಗೆ ಹೋಗ್ತಾ ಇದ್ರು. ಮತ್ತೆ ಕೆನಡಾಕ್ಕೆ, ಮತ್ತೆ ಯುರೋಪಿಗೆ, ಮತ್ತೆ ಆಸ್ಟ್ರೇಲಿಯಾಕ್ಕೆ, ಈ ರೀತಿ ಸೌತ್ ಆಫ್ರಿಕಾ, ಈ ರೀತಿ ಹೋಗ್ತಾ ಇದ್ರು. ಅದೇ ಪ್ರಭುಪಾದ ಒಂದು ರೂಲ್ಸ್ ಇತ್ತು, ಎಂತಂದ್ರೆ ಅವ್ರು ಯಾವ ಟೆಂಪಲ್ಗೆ ಬರ್ತಾರೆ ಅಲ್ಲಿ ಪ್ರಭುಪಾದ ಪಾದ ಪೂಜೆ ಆಗ್ತಾ ಇತ್ತು, ಅಂದ್ರೆ ವಾಶ್ ಆಗ್ತಾ ಇತ್ತು ಅವರ ಲೋಟಸ್ ಫೀಟ್ ಪ್ರಭುಪಾದ. ಆ ಪಾದ ಪೂಜೆ ಮಾಡ್ಲಿಕ್ಕೆ ಯಾರು ಪುಸ್ತಕ ಜಾಸ್ತಿ ವಿತರಣೆ ಮಾಡ್ತಾನೆ ಅವನಿಗೆ ಚಾನ್ಸ್. ಆಗ ಎಲ್ಲರೂ ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ಪ್ರಭುಪಾದ ಹೇಳ್ತಿದ್ರು, ಇಫ್ ಯು ವಾಂಟ್ ಟು ಪ್ಲೀಸ್ ಮೀ ಯು ಡೂ ಬುಕ್ ಡಿಸ್ಟ್ರಿಬ್ಯೂಷನ್, ಪ್ರಭುಪಾದ ಹೇಳ್ತಿದ್ರು. ಹಾಗಾಗಿ ಇದನ್ನೆಲ್ಲರೂ ಮಾಡ್ತಾ ಇದ್ರು. ಒಂದು ಡಿವೋಟಿ, ಇದು ಅವರ 18 ವರ್ಷದ ಹಿಂದಿನ ಇಂಟರ್ವ್ಯೂ. ಒಬ್ಬರು ಕೇಳಿದ್ರು, ನೀವು ಈ ಕಂಟಿನ್ಯೂಸ್ 35 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಿ, ಇದಕ್ಕೆ ಏನು ಕಾರಣ? ಅದಕ್ಕೆ ಅವರು ಹೇಳ್ತಾರೆ, ಒಮ್ಮೆ ನಾನು ಅಮೆರಿಕದಲ್ಲಿ ಜಾಸ್ತಿ ಪುಸ್ತಕ ವಿತರಣೆ ಮಾಡಿದೆ. ಆಗ ನನಗೆ ಪ್ರಭುಪಾದದು ಪಾದದ ಅಭಿಷೇಕ ಮಾಡ್ಲಿಕ್ಕೆ ನನಗೆ ಚಾನ್ಸ್ ಸಿಕ್ತು. ಮತ್ತೆ ಅದು ಅಭಿಷೇಕ ಮಾಡಿದ ಮೇಲೆ ಅವರಿಗೆ ಉಳಿದವರಿಗೆ ಕೊಡ್ಲಿಕ್ಕಿಲ್ಲ. ಆ ನೀರನ್ನು ಪೂರ್ತಿ ನಾನು ಕುಡಿದೆ. ಒಂದೇ ಒಂದು ದಿವಸ ನಾನು ಅದು ಕುಡಿದೆ. ಈಗ ಕೂಡ ನಾನು ಭಕ್ತಿಯಲ್ಲಿ ಜೀವಂತವಾಗಿ ಇದ್ದೇನೆ. ಹಾಗಾಗಿ ನೋಡಿ, ಪ್ರಸಾದ ಎಷ್ಟು ಇಂಪಾರ್ಟೆಂಟ್ ಪ್ರಸಾದ. ಹಾಗಾಗಿ ಪ್ರಸಾದವನ್ನು ನಾವು ನೆಗ್ಲೆಕ್ಟ್ ಮಾಡುವಾಗ ಇಲ್ಲ. ನೀವೆಲ್ಲರೂ ಭಕ್ತಿಯಲ್ಲಿ ನಿಮಗೆ ರ್ಯಾಪಿಡ್ ಪ್ರೋಗ್ರೆಸ್ ಆಗಬೇಕಿದ್ರೆ ಪ್ರಸಾದವನ್ನು ಸ್ಟಾರ್ಟ್ ಮಾಡಿ, ಇಲ್ಲದ್ರೆ ನಿಮ್ಮ ಇಚ್ಛೆ ಪ್ರಕಾರ ಮಾಡಿ. ಹಾಗಾಗಿ ಇಲ್ಲಿ ಅನುವಾದ, ಕೇವಲ ಒಂದು ಸಲ ಮಾತ್ರ ನಾನು ಈ ಮಹರ್ಷಿಗಳ ಒಪ್ಪಿಗೆ ಪಡೆದು ಅವರು ಭೋಜನ ಮಾಡಿ ಮಿಕ್ಕುದನ್ನು ಊಟ ಮಾಡಿದೆ, ಒಮ್ಮೆ ಖಾಲಿ. ಹಾಗೆ ಮಾಡಿದರಿಂದ ನನ್ನ ಸಮಸ್ತ ಪಾಪಗಳು ಕೂಡಲೇ ಪರಿಹಾರವಾದವು, ನನ್ನ ಹೃದಯ ಪರಿಶುದ್ಧವಾಯಿತು. ಆಗ ಅಲೌಕಿಕ ಜ್ಞಾನಿಗಳ ಸ್ವಭಾವವು ನನಗೆ ಆಕರ್ಷಕವಾಯಿತು. ಈ ಭಕ್ತಿ ವೇದಾಂತಿಗಳು ಪರಮಹಂಸರ ಆ ಪ್ರಸಾದವನ್ನು ತಿಂದದ್ದು ನಾರದಮುನಿ ಅಷ್ಟೇ. ಸಣ್ಣ ಬಾಲಕ, 5 ವರ್ಷದ ಮುಗ್ಧ ಬಾಲಕ. ನೋಡಿ ನಾವು ಎಂತ ತಿನ್ನಿಸ್ತಾ ಇದ್ದೇವೆ ನಮ್ಮ ಮಕ್ಕಳನ್ನು? ಕುರ್ಕುರೆ, ಲೇಸ್, ಇದನ್ನೆಲ್ಲ ತಿನ್ನಿಸ್ತಾ ಇದ್ದೇವೆ. ಮಕ್ಕಳಿಗೆ ಪ್ರಸಾದ ಕೊಡಿ. ಫಸ್ಟ್ಗೆ ನೀವು ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ,
ಮತ್ತೆ ಮಕ್ಕಳಿಗೆ ಕೂಡ ಅದನ್ನು ಕೊಡಿ. ಇಮಿಡಿಯೇಟ್ ಮಕ್ಕಳು ಕೂಡ ಪ್ರೋಗ್ರೆಸ್ ಆಗ್ತಾರೆ. ಎಸ್, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಶುದ್ಧ ಭಕ್ತಿಯು ಉತ್ತಮ ಅರ್ಥದಲ್ಲಿ ಒಂದು ಸೋಂಕು ರೋಗದ ಸಂಕ್ರಾಮಿಕವಾದದ್ದು. ಅಂದ್ರೆ ಈಗ ಕೊರೋನಾ ಕೂಡ ಸ್ಪ್ರೆಡ್ ಆಗುವಂಥದ್ದು ಒಬ್ಬನಿಂದ ಇನ್ನೊಬ್ಬನಿಗೆ. ಅದಕ್ಕೆ ನಾವು ಮಾಸ್ಕ್ ಹಾಕುವಂಥದ್ದು. ನೋಡಿ, ಇನ್ನೊಂದು ವಿಷಯ ಉಂಟು. ಹೇಗೆ ಅಂದ್ರೆ, ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಕೃಷ್ಣ ನಿಮ್ಮನ್ನು ಸಾಯಿಸ್ಲಿಕ್ಕಿದ್ರೆ ಯಾವತ್ತೊಂದು ಈ ಮಾಸ್ಕ್ ಕೂಡ ನಿಮ್ಮನ್ನು ಉಳಿಸುವುದಿಲ್ಲ. ಈ ಜನರು ಅಂದ್ರೆ ಜನರಿಗೆ ಗೊತ್ತಿಲ್ಲ, ಎಲ್ಲ ಹೋಗುವ ಕೃಷ್ಣ ಇಚ್ಛೆಯಲ್ಲಿ. ಆದರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಪ್ರಿಕಾಷನ್ ಬೇಕು, ಅದರ ಅರ್ಥ ಓವರ್ ಪ್ರಿಕಾಷನ್ ಅಲ್ಲ. ಕೆಲವರೆಲ್ಲ ಟೋಟಲ್ ಮೆಂಟಲ್ ಆಗಿದ್ದಾರೆ ಈ ಓವರ್ ಪ್ರಿಕಾಷನ್ ಇಂದ. ಆ ರೀತಿ ಅಲ್ಲ, ಪ್ರಿಕಾಷನ್ ಬೇಕು, ಆದ್ರೆ ಎಷ್ಟು ಬೇಕು ಅಷ್ಟೇ. ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಕೃಷ್ಣ ನಿಮ್ಮನ್ನು ಸಾಯಿಸ್ಲಿಕ್ಕಿದ್ರೆ ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಕೃಷ್ಣನ ಬದುಕಲಿದ್ರೆ ಯಾರಿಗೂ ನಿಮ್ಮನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ. ಈ ಥಾಟ್ ಇರಬೇಕು. ಮತ್ತೆ ಪ್ರಿಕಾಷನ್ ಸ್ವಲ್ಪ ಮಾಡ್ಬೇಕು, ಅದರ ಅರ್ಥ ಟೋಟಲ್ ಅಲ್ಲ. ಕೆಲವರು ತುಂಬಾ ಮಂದಿ ನಾನು ನೋಡಿದ್ದೇನೆ ಟೋಟಲ್ ಮೆಂಟಲ್ ಆಗಿದ್ದಾರೆ ಈ ಪ್ರಿಕಾಷನ್ ಇಂದ, ಕೊರೋನಾ. ಹಾಗಾಗಿ ಈ ಕೊರೋನಾ ಹೇಗೆ ಹರಡ್ತದೆ ಅದೇ ರೀತಿ ಭಕ್ತಿ ಕೂಡ ಹರಡುವಂಥದ್ದು. ಶುದ್ಧ ಭಕ್ತ ತಿಂದ ಪ್ರಸಾದ ತಿಂದ್ರೆ ಇಮಿಡಿಯೇಟ್ ನಿಮ್ಗೆ ಭಕ್ತಿ ಬರ್ತದೆ. ಹಾಗೆ ಕೃಷ್ಣನು ತಿಂದ ಉಳಿದ ಪ್ರಸಾದ ತಿಂದ್ರೆ ಇಮಿಡಿಯೇಟ್ ನೀವು ರ್ಯಾಪಿಡ್ ಪ್ರೋಗ್ರೆಸ್ ಆಗ್ತೀರಿ ಭಕ್ತಿಯಲ್ಲಿ, ಇಮಿಡಿಯೇಟ್ ಸ್ಪ್ರೆಡ್ ಆಗ್ತದೆ. ಶುದ್ಧ ಭಕ್ತನು ಸಮಸ್ತ ಪಾಪಗಳಿಂದ ಮುಕ್ತನಾದವನು. ಹಾಗಾಗಿ ನೋಡಿ, ಶುದ್ಧ ಭಕ್ತ ಯಾವುದೇ ಪಾಪ ಇಲ್ಲ. ಹಾಗೆ ಅವ ತಿಂದದನ್ನು ನೀವು ತಿಂದ್ರೆ ನೀವು ಪ್ರೋಗ್ರೆಸ್ ಆಗ್ತೀರಿ. ಅದೇ ರೀತಿ ಕೃಷ್ಣ ಕೂಡ, ಕೃಷ್ಣ ದೇವತಂಬರ ಮನುಷ್ಯ, ಅವ ತಿಂದದನ್ನು ನೀವು ತಿಂದ್ರೆ ಇಮಿಡಿಯೇಟ್ ನೀವು ಗ್ರೋತ್ ಆಗ್ತೀರಿ, ನೀವು ರ್ಯಾಪಿಡ್ ಪ್ರೋಗ್ರೆಸ್ ಆಗ್ತದೆ. ದೇವೋತ್ತಮ ಪುರುಷನು ಪವಿತ್ರ ಆತ್ಮನಾದವನು, ಪವಿತ್ರತಮನಾದವನು, ಲೋಕ ಗುಣಗಳಿಂದ ಮುಕ್ತನಾಗಿ ಅಷ್ಟೇ ಶುದ್ಧನಾದ ಹೊರತು ಯಾವ ವ್ಯಕ್ತಿಯು ಪ್ರಭುವಿನ ಶುದ್ಧ ಭಕ್ತನಾಗಲಾರ. ಲೋಕ ಗುಣಗಳಿಂದ ಮುಕ್ತನಾಗಿ ಅಷ್ಟೇ ಶುದ್ಧನಾದ ಹೊರತು ಯಾವ ವ್ಯಕ್ತಿಯು ಪ್ರಭುವಿನ ಭಕ್ತನಾಗಲಾರ. ಮೇಲೆ ಪ್ರಸ್ತಾಪಿಸುವ ಭಕ್ತಿ ವೇದಾಂತರು ಶುದ್ಧ ಭಕ್ತರಾಗಿದ್ದರು. ಇವರೆಲ್ಲ ಶುದ್ಧ ಭಕ್ತರು. ಅವರ ಸಂಪರ್ಕದಿಂದ ಮತ್ತು ಅವರ ಆಹಾರ ಶೇಷವನ್ನು ಒಮ್ಮೆ ಉಂಡ ಮಾತ್ರದಿಂದ ಆ ಬಾಲಕನು ಅವರ ಪವಿತ್ರ ಗುಣಗಳಿಂದ ಪರಿಣಾಮಗೊಂಡನು. ನೋಡಿ, ಒಮ್ಮೆದಿಂದ ಶುದ್ಧ ಭಕ್ತರ ಅನುಮತಿ ಪಡೆಯದೆಯೋ ಅವರ ಆಹಾರ ಶೇಷವನ್ನು ಸ್ವೀಕರಿಸಬಹುದು. ನೋಡಿ, ಅವರ ಶುದ್ಧ ಭಕ್ತರ ಅನುಮತಿ ಪಡೆಯದೆ ಅವರು ತಿನ್ಬಹುದಂತ. ಕೆಲವೊಮ್ಮೆ ಹುಸಿ ಭಕ್ತರು ಇರುವುದುಂಟು. ಅಂತವರ ಬಗ್ಗೆ ಜಾಗರೂಕರಾಗಿರಬೇಕು. ಭಕ್ತಿ ಸೇವೆಗೆ ಅಡ್ಡಿಯಾಗುವ ಹಲವು ಸಂಗತಿಗಳಿವೆ. ಆದರೆ ಶುದ್ಧ ಭಕ್ತರ ಸಂಪರ್ಕವಾಯಿತೆಂದರೆ ಎಲ್ಲ ಅಡ್ಡಿಗಳು ಪರಿಹಾರವಾಗುವ. ಅಂದ್ರೆ ಶುದ್ಧ ಭಕ್ತರ ಮಾತ್ರ ನೀವು ಪ್ರಸಾದ ತಿನ್ಬೇಕು ಅಂತ ಕೆಲವರು ಹೇಳ್ತಾರೆ. ನಾನು ಕೂಡ ಶುದ್ಧ ಭಕ್ತ, ಅಂತವ್ರು ತಿಂದ್ರೆ ಅವ್ರದ್ದು ನಿಮಗೆ ಬರ್ತದೆ, ಅದು ಕೂಡ ಹರಡ್ತದೆ, ಪರಿಹಾರವಾಗ್ತದೆ. ಹೊಸಬನಾದ ಭಕ್ತನು ಶುದ್ಧ ಭಕ್ತರ ಅಲೌಕಿಕ ಗುಣಗಳನ್ನು ಪಡೆದು ಪುಷ್ಟಿಗೊಳ್ಳುತ್ತಾನೆ. ಎಂದರೆ ದೇವೋತ್ತಮ ಪುರುಷ ನಾಮಮಯ ಗುಣಲೀಲೆಗಳಿಗೆ ಅವರಿಗೆ ಆಕರ್ಷಣೆ ಮುಟ್ಟುತ್ತದೆ. ನೋಡಿ, ಶುದ್ಧ ಭಕ್ತರ ಪ್ರಸಾದ ತಿಂದ್ರೆ ಇಮಿಡಿಯೇಟ್ ನಮ್ಗೆ ಆಕರ್ಷಣೆ ಆಗ್ತದೆ. ಶುದ್ಧ ಭಕ್ತನ ಗುಣಗಳ ಸೋಂಕು ಎಂದರೆ ದೇವೋತ್ತಮ ಪುರುಷನ ಅಲೌಕಿಕ ಲೀಲೆಗಳಲ್ಲಿ ಸದಾ ಶುದ್ಧ ಭಕ್ತಿಯ ರುಚಿಯನ್ನು ಬೆಳೆಸಿಕೊಳ್ಳುವುದು. ನಿಮಗೆ ರುಚಿ ಬರ್ಬೇಕಲ್ಲ, ಅದಕ್ಕೆ ನಾವು ಹೇಳುವಂತ ಪ್ರಸಾದ ತಿನ್ನಿ ಅಂತ. ಅಡಿಗೆ ಮಾಡಿ ಶುಚಿಯಲ್ಲಿ ಮಾಡಿ ಕೃಷ್ಣನಿಗೆ ಕೊಡಿ, ಮತ್ತೆ ತಿನ್ನಿ, ಏನಿಲ್ಲ, 5 ನಿಮಿಷ ವ್ಯತ್ಯಾಸ. ಅಡಿಗೆ ಮಾಡಿದ ಮೇಲೆ ಒಂದು ವಿಷಯದ ಶುಚಿಯಲ್ಲಿ ಮಾಡ್ಬೇಕು, ಮತ್ತೆ 5 ನಿಮಿಷ ಎಂತ ಮಾಡುವಂತದ್ದು, ಇಡ್ಲಿಕ್ಕೆ ದೇವರ ಮುಂದೆ, ಫೋಟೋದ ಮುಂದೆ ತುಳಸಿ ಹಾಕಿ ಅಷ್ಟೇ, ಮತ್ತೆ ತಿನ್ಲಿಕ್ಕೆ. ನಾವು 5 ನಿಮಿಷದಲ್ಲಿ ನಮಗೆ ಎಂತ ಹೇಳುದು, ನಾವು ಸಾಯುವುದಿಲ್ಲ ಅಷ್ಟು ಕೂಡ ನಮಗೆ ತಿನ್ಲಿಕ್ಕೆ. ಯಾಕಂದ್ರೆ ಎಷ್ಟು ನಾವು ಅಡಿಗೆ ಮಾಡೋ ತನಕ ನಾವು ಕಾಯ್ತೇವೆ, 5 ನಿಮಿಷ ಕಾಯ್ಲಿಕ್ಕೆ ಆಗುದಿಲ್ವಾ? ಕಾಯ್ಬಹುದು. ಈ ಅಲೌಕಿಕ ರುಚಿ ಹುಟ್ಟಿದ ಕೂಡಲೇ ನೋಡಿ, ರುಚಿ ಬೇಕು ಯಾವ್ದಕ್ಕೂ, ರುಚಿಯಿಂದ ಎಲ್ಲ ಆಗುದು. ನಮ್ಗೆ ರುಚಿ ಇಲ್ಲ ಅದರ. ಆ ಅಲೌಕಿಕ ರುಚಿ ಹುಟ್ಟಿದ ಕೂಡಲೇ ಉಳಿದ ಲೌಕಿಕ ವಿಷಯಗಳೆಲ್ಲ ನಿಸ್ಸಾರವಾಗಿ ಬಿಡುತ್ತದೆ. ಆದ್ರಿಂದಲೇ ಶುದ್ಧ ಭಕ್ತನು ಲೌಕಿಕ ಚಟುವಟಿಕೆಯಿಂದ ಎಳ್ಳಷ್ಟು ಆಕರ್ಷಣೆ ಆಗುದಿಲ್ಲ. ನೋಡಿ, ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಲೌಕಿಕ ಆಕರ್ಷಣೆ ಆಗುದಿಲ್ಲ. ಎಲ್ಲ ತಡೆಗಳು ದೂರವಾದ ಮೇಲೆ ಒಬ್ಬ ವ್ಯಕ್ತಿಯು ಭಗವಂತನ ಕಡೆ ಆಕರ್ಷಣೆ ಬೆಳೆಯುತ್ತದೆ, ಮತ್ತೆ ಆಕರ್ಷಣೆ ಬೆಳೆಯುತ್ತದೆ, ಸಮಚಿತ್ತ ಪ್ರಾಪ್ತವಾಗುತ್ತದೆ, ಪರಿಶುದ್ಧ ಅಭಿರುಚಿ ಸಿದ್ಧಿಸುತ್ತದೆ, ಅಲೌಕಿಕ ಭಾವನೆಗಳು ಸ್ಫುರಿಸುತ್ತದೆ. ಕಟ್ಟೆಕಡೆಯಲ್ಲಿ ಆತ ಭಗವನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿಲ್ಲುತ್ತಾರೆ. ನೋಡಿ, ಪ್ರೇಮಪೂರ್ವಕ ಸೇವೆಯಲ್ಲಿ ನಿಲ್ಬೇಕಿದ್ರೆ ಪ್ರಸಾದ ಮೇನ್. ಪ್ರಸಾದವನ್ನು ನಾವು ತಿನ್ನದಿದ್ರೆ ನಮ್ಗೆ ಇಲ್ಲ. ಯಾಕಂದ್ರೆ ಫಸ್ಟ್ ಎಂತ ಹೇಳುದಂದ್ರೆ, ಒಂದು ನಿಮ್ಗೆ ಫಂಕ್ಷನ್ಗೆ ಹೋಗ್ಬೇಕು, ಯಾವುದೋ ಒಂದು ಪ್ರೋಗ್ರಾಮ್ಗೆ, ಅಲ್ಲಿ ಎಂಟ್ರಿ ಟಿಕೆಟ್ ಉಂಟು. ಆ ಎಂಟ್ರಿ ಟಿಕೆಟೇ ಪ್ರಸಾದ. ಎಂಟ್ರಿ ಟಿಕೆಟ್ ನಾವು ತಿನ್ನದೆ ಎಂತ ಹೇಳ್ತಾ
ತಗೊಳ್ಳೋದೇ ನಮಗೆ ಒಳಗೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಪ್ರಸಾದ ಎಂಟ್ರಿ, ಪ್ರಸಾದದಿಂದ ಎಲ್ಲವೂ ಆಗುವಂಥದ್ದು, ಎಲ್ಲ ಚೇಂಜ್ ಆಗುವಂಥದ್ದು, ಪರಿವರ್ತನೆ ಆಗುವುದು ಪ್ರಸಾದದಿಂದ. ಈ ಎಲ್ಲ ಹಂತಗಳು ಬೆಳವಣಿಗೆ ಆಗುವುದು ಶುದ್ಧ ಭಕ್ತರ ಸಹವಾಸದಿಂದ. ಅದೇ ಈ ಶ್ಲೋಕದ ತಾತ್ಪರ್ಯ. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವನೊಂದಿಗೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ.